ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಚುನಾವಣಾ ಕುರುಕ್ಷೇತ್ರ 2023 ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ದಿನ ಕಳೆದಾಗೆ ಕುತೂಹಲಗಳು ಹೆಚ್ಚಾಗ್ತಾ ಇವೆ. ನಮ್ಮಲ್ಲಿರುವ 5 ಕ್ಷೇತ್ರಗಳು ಬೈಂದೂರು, ಕುಂದಾಪುರ, ಕಾರ್ಕಳ, ಉಡುಪಿ ಮತ್ತು ಕಾಪು ಎಲ್ಲ ಕ್ಷೇತ್ರಗಳಲ್ಲಿ ಒಂದಷ್ಟು ಸಂಭಾವ್ಯರು ಅಂತ ಆಯ್ಕೆ ಆದರೆ, ಇನ್ನು ಕಾರ್ಕಳದಲ್ಲಿ ವಿಶೇಷವಾದಂಥ ಪೈಪೋಟಿ ಏರ್ಪಡ್ತಾ ಇದೆ. ಈಗಾಗಲೇ ಸುನಿಲ್ ಕುಮಾರ್ ಮತ್ತು ಪ್ರಮೋದ್ ಮುತಾಲಿಕ್ ಅವರ ಹೆಸರುಗಳು ಅತ್ಯಂತ ಗಡದ್ದಾಗಿ ಎಂಟ್ರಿಯನ್ನು ಕೊಟ್ಟರೆ, ಇವೆಲ್ಲದರ ಮಧ್ಯೆ ಎಲ್ಲರ ನಿರೀಕ್ಷೆಯನ್ನು ಮೀರಿ ಕಾರ್ಕಳದಲ್ಲಿ ಒಬ್ಬರು ಚುನಾವಣಾ ಕಣಕ್ಕಿಳಿದಿದ್ದಾರೆ. ಅವರೇ ಡಾಕ್ಟರ್ ಮಮತಾ ಹೆಗ್ಡೆ. ಹಾಗಿದ್ರೆ ಅವರ ಲೆಕ್ಕಾಚಾರ ಏನು, ಅವರ ಗುರಿ ಏನು, ಇವೆಲ್ಲದರ ಕುರಿತು ಅವರೇ ನಮ್ಮ ಜೊತೆ ಮಾತಾಡ್ತಾರೆ. ಅವ್ರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾರೆ. ನಮಸ್ತೆ ಮೇಡಮ್. ಕಾರ್ಕಳ ಅಂದರೆ 1,86,000ಕ್ಕೂ ಅಧಿಕ ಮತದಾರರು. ಅದರಲ್ಲಿ 89,000 ಪುರುಷ ಮತದಾರರಾದರೆ 97,097 ಜನ ಮಹಿಳಾ ಮತದಾರರಿದ್ದಾರೆ. ಹಾಗಿದ್ರೆ ಮಹಿಳಾ ಮತದಾರರ ಧೈರ್ಯ ಮತ್ತು ಕಾರ್ಕಳ ಕ್ಷೇತ್ರದ ಬಗ್ಗೆ ಒಲವು ಇವೆಲ್ಲವನ್ನು ಇಟ್ಕೊಂಡು ಮಮತಾ ಹೆಗ್ಡೆ ಅವರು ಚುನಾವಣೆಗೆ ಸ್ಪರ್ಧಿಸ್ತೇನೆ ಅಂತ ಘೋಷಣೆ ಮಾಡಿದ್ದೀರಿ. ಸೊ ಏನನ್ನಿಸ್ತಾ ಇದೆ ಮೇಡಮ್? ಕಾರ್ಕಳ ಕ್ಷೇತ್ರದಲ್ಲಿ ಒಂದು ಸಂಪೂರ್ಣ ಬದಲಾವಣೆ ಅಗತ್ಯ ಇದೆ. ಆ ಬದಲಾವಣೆಯನ್ನು ತರಬೇಕು ಅಂತ ಉದ್ದೇಶದಿಂದ ನಾನು ಕಾರ್ಕಳ ಕ್ಷೇತ್ರಕ್ಕೆ ರಾಜಕೀಯಕ್ಕೆ ಬಂದಿದ್ದೇನೆ. ಓಕೆ. ವೃತ್ತಿಯಲ್ಲಿ ಶೈಕ್ಷಣಿಕವಾಗಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದವರು, ಹೌದು, ಅನೇಕ ಶೈಕ್ಷಣಿಕ ಸಾಧನೆಗಳನ್ನು ಮಾಡಿದವರು. ಕಾರ್ಕಳ ನನ್ನ ಹುಟ್ಟೂರು, ಅದ್ರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇದೆ ಅಂತ ಅಂದ್ಕೊಂಡವರು. ರಷ್ಯಾದ ತೀನ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿದ ಅನುಭವ ಹೊಂದಿರುವವರು, ಜೊತೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಂಚರಿಸಿದವರು. ಹೀಗೆ ಹಲವಾರು ಕಾರ್ಯಕ್ಷೇತ್ರಗಳ ನಡುವೆ ಶಿಕ್ಷಣವನ್ನು ಬಿಟ್ಟು ಮತ್ತೆ ರಾಜಕೀಯ ಬಂದದ್ದು ಯಾಕೆ ಅಂತ? ಶಿಕ್ಷಣ ಅಂದರೆ ಒಂದು 24 ವರ್ಷದಿಂದ ನಾನು ಪ್ರೊಫೆಸರ್ ಆಗಿ ಎಲ್ಲ ಕಾಲೇಜುಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಎಲ್ಲ ಮಾಡಿದ್ದೇನೆ ಇಷ್ಟವರೆಗೆ. ನಮ್ಮ ಗತ ಜೀವನವನ್ನು ಹಿಂದಕ್ಕೆ ನೋಡಿದಾಗ ಹುಟ್ಟಿ ಬೆಳೆದ ಊರು ಕಾರ್ಕಳ ಒಂದು ಸಲ ನೋಡಿದಾಗ 40 ವರ್ಷದಿಂದ ಏನೊಂದು ಬೆಳವಣಿಗೆ ಕಂಡಿಲ್ಲ. ಅದರಿಂದ ಜನ ನಾವೇನೋ ಮಾಡ್ತಾ ಇದ್ದೀವಿ, ಶೈಕ್ಷಣಿಕ ಫೀಲ್ಡಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಜನರನ್ನು ನೋಡುವಾಗ ಇನ್ನೂ 40 ವರ್ಷ ಹಿಂದೆನೇ ಇದ್ದಾರೆ. ಬಡತನ ರೇಖೆ ಹಾಗೇ ಇದೆ. 2 ಸ್ತರ ಜನ ಬೆಳೀತಾ ಇದ್ದಾರೆ, ಒಂದು ಶ್ರೀಮಂತ ವರ್ಗ, ಒಂದು ಬಡ ವರ್ಗ ಅಂತ. ಆ ಭಿನ್ನಾಭಿಪ್ರಾಯವನ್ನು ತೆಗೆದು ಎಲ್ಲರೂ ಒಂದೇ ಥರ ಒಂದೇ ಅವರನ್ನು ಮೇಲಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು, ಜನರಿಗೆ ಜಾಗೃತ ಮಾಡಬೇಕು. ಈ ಸಲ ಎಲೆಕ್ಷನಲ್ಲಿ 15 ವರ್ಷದಿಂದ ಆಗದೇ ಇದ್ದ ಕೆಲಸವನ್ನು ಇನ್ನು ಮುಂದಕ್ಕೆ ಜನ ಬದಲಾವಣೆ ನಿರೀಕ್ಷೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ಈಗ ಮೇಡಮ್, ಕಾರ್ಕಳದಲ್ಲಿ ಎಷ್ಟು ವರ್ಷ ಇದ್ರಿ? ಅದ್ರ ಮೇಲೆ ಎಲ್ಲಿ ಪ್ರಯಾಣ ಎಲ್ಲ ಬೆಳೆಸಿ ಮತ್ತೆ ಕಾರ್ಕಳದ ಹತ್ರ ಮನ ಮಾಡಿದ್ರೆ ಹೇಗೆ? ನಾನು ಹುಟ್ಟಿದ್ದು ಕಾರ್ಕಳ, ಕೌಡೂರು ಕಂಪಾನು ಮನೆ, ಬಂಟ ಮನೆತನದವಳು. ಆಮೇಲೆ ನಮ್ಮ ತಂದೆ ಮನೆ ಕುಕ್ಕೆಹಳ್ಳಿ ಅಂತ, ಒಂದು ಸ್ವಲ್ಪ ಕಿಲೋಮೀಟರ್ ಅಷ್ಟೇ, ಉಡುಪಿ ಜಿಲ್ಲೆಯಲ್ಲಿ. ಅಲ್ಲಿ ನಂದು ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಎಲ್ಲ ಅಲ್ಲೇ ಮಾಡಿದ್ದೀನಿ. ಆಮೇಲೆ ಉಡುಪಿ MGM ಅಲ್ಲಿ 5 ವರ್ಷ PUC ಡಿಗ್ರಿ ಎಲ್ಲ ಮುಗಿಸಿದೆ. ಸ್ನಾತಕೋತ್ತರ ಪದವಿಗೆ ಬ್ಯಾಂಗ್ಳೂರಿಗೆ ಹೋದೆ, ಹಾಗೆ PhDನೂ ಕೂಡ ಬ್ಯಾಂಗ್ಳೂರಲ್ಲಿ ಮುಗಿಸಿದೆ. ಆ ಬಳಿಕ ಮತ್ತೆ ಇಲ್ಲಿ ಮಂಗಳೂರು ಕಡೆ ಬಂದು ಟೀಚಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡಿ ಆಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲೂ ಟೀಚಿಂಗಲ್ಲೇ ಪ್ರೊಫೆಸರ್ ಆಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ವರ್ಕ್ ಮಾಡಿದೆ. ಟೋಟಲ್ ಆಗಿ 24 ವರ್ಷ ಎಜುಕೇಷನ್ ಫೀಲ್ಡಲ್ಲೇ ಕೆಲಸ ಮಾಡಿದೆ. ಇನ್ನು ಕಳೆದ 10 ವರ್ಷದಿಂದ ನನಗೆ ಆಧ್ಯಾತ್ಮಿಕ ಕಡೆಗೆ ಜಾಸ್ತಿ ಒಲವು ಆಯಿತು. ನಾವು ಇಷ್ಟವರೆಗೆ ಏನು ಮಾಡಿದ್ದೀವಿ, ಇನ್ನು ಮುಂದೆ ಏನಾಗುತ್ತೆ ಅಂತೆಲ್ಲ ಸ್ಟಡಿ ಮಾಡಿದಾಗ ನಮ್ಮ ಎಲ್ಲರನ್ನೂ ನಾವು ಬೆಳೆಸಬೇಕು, ಭಾರತ ಬೆಳಿಬೇಕು ಅಂತ ನಮ್ಮದು ಯಾವುದೋ ಒಂದು ಪ್ರೇರಣೆ ನನಗೆ ಹಿಂದಕ್ಕೆ ನೋಡುವಂತೆ ಮಾಡ್ತು. ಆ ಹಿಂದಕ್ಕೆ ನೋಡುವಾಗ ನಮ್ಮ ಜನ ಇನ್ನೂ ಆ ಸ್ಥಿತಿಯಲ್ಲಿರೋದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಈ ನಮಗೆ ಒಂದು ಸತ್ಯವಾನ್ ಸಾವಿತ್ರಿ ಅಂತ ನಮ್ಮದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮೂಲಕ ನಾನು ಸೇವೆ ಮಾಡ್ತಾ ಬಂದಿದ್ದೆ. ಆದರೆ ರಾಜಕೀಯಕ್ಕೆ ಬರಬೇಕು ಅಂತ ನನಗೆ ಅಷ್ಟೊಂದು ಮೊದಲು ಆಸಕ್ತಿ ಇರಲಿಲ್ಲ, ಶಿಕ್ಷಣದಲ್ಲೇ ಮುಂದುವರಿತಾ ಇದ್ದೆ. ಈ ಒಂದು ಬದಲಾವಣೆಯನ್ನು ತರಬೇಕು, ಜನರನ್ನು ಮೇಲಕ್ಕೆ ಎತ್ತಬೇಕಾದ್ರೆ ರಾಜಕೀಯಕ್ಕೆ ಬರೋದು ಅನಿವಾರ್ಯ ಅನಿಸ್ತು. ಯಾಕಂದರೆ ಅಲ್ಲಿ ತುಂಬ ಕಲುಷಿತವಾಗಿದೆ. ಶಿಕ್ಷಣ ಫೀಲ್ಡಲ್ಲಿರೋರು ಯಾರು ರಾಜಕೀಯಕ್ಕೆ ಬರೋಕ್ಕೆ ಇಷ್ಟಪಡಲ್ಲ. ಆ ಒಂದು ಬದಲಾವಣೆಯನ್ನು ತರಬೇಕು, ಜನರನ್ನು ಜಾಗೃತಗೊಳಿಸಬೇಕು, ಅವರ ಹಕ್ಕು, ಅವರ ಏನು ಮಾಡಬೇಕು, ಅಧಿಕಾರ ಚುಕ್ಕಾಣಿ ಕೊಡುವಾಗ ಅವರು ಸ್ವಂತ ನಿರ್ಧಾರ ತಗೋಬೇಕು ಅಂತ ಉದ್ದೇಶ, ಅವರನ್ನು ಜಾಗೃತ ಮಾಡಬೇಕು. ಇನ್ನು ಮುಂದೆ ಆದರೂ ಜನ ಎಚ್ಚೆತ್ತು ಕರೆಕ್ಟಾಗಿ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೇನೆ. ಸುನಿಲ್ ಕುಮಾರ್ ಬಗ್ಗೆ ಏನು ಅನ್ನಿಸ್ತದೆ ನಿಮಗೆ?
ಸುನಿಲ್ ಕುಮಾರ್ ಅವರು ಈಗಾಗಲೇ 4 ಬಾರಿ ಸ್ಪರ್ಧಿಸಿದ್ದಾರೆ. ಅದರಲ್ಲಿ 3 ಬಾರಿ ಇದು ವಿನ್ ಆಗಿದ್ದಾರೆ. ಅದರಲ್ಲಿ 15 ವರ್ಷ ಅಂತ ಹೇಳ್ಬೋದು. ಅಭಿವೃದ್ಧಿ ಏನೂ ಕಂಡಿಲ್ಲ. ನಮ್ಮ ಈ ಉಡುಪಿ ಜಿಲ್ಲೆ ಆಚಾರ್ಯ ಅವರು ಇರುವಾಗ ಎಷ್ಟೊಂದು ಪ್ರೋಗ್ರೆಸ್ ಆಗಿ ಬೆಳೆದಿದೆ, ಅದೇ ಪಕ್ಕದ ಕಾರ್ಕಳ ಅಷ್ಟೊಂದು ಬೆಳೆದಿಲ್ಲ. ಓಕೆ, ಈಗ ನಾನು ಹೇಳ್ತಾ ಇರೋದು, ನಿಮ್ಗೆ ಯಾವ ಪಕ್ಷದ ಬಗ್ಗೆ ಒಲವಿದೆಯಾ ಅಥವಾ ನನಗೆ ಯಾವ ಪಕ್ಷನೂ ಬೇಡ, ಪ್ರತ್ಯೇಕ ಪಕ್ಷೇತರನಾಗಿ ನಿಲ್ತೀನಿ ಅಂತ ಅನ್ಕೊಳ್ತೀನಿ? ಇಂದಿನ ರಾಜಕಾರಣದಲ್ಲಿ ರಾಷ್ಟ್ರೀಯ ಪಕ್ಷದ ಬೆಂಬಲ ಅಂತೂ ಅತಿ ಅಗತ್ಯ ಇದೆ. ಪಕ್ಷೇತರ ಅಥವಾ ಯಾವುದೇ ಒಂದು ಅಷ್ಟೊಂದು ಈಸಿ ಅಲ್ಲ. ಅದರಿಂದ ರಾಜಕೀಯ ಪಕ್ಷದ ಬೆಂಬಲ ಬೇಕು ನನಗೆ. ಈ ಹಿನ್ನೆಲೆಯಲ್ಲಿ ನಾನು ಮೊದಲಿಂದ BJPಯಿಂದ ಒಲವು ಜಾಸ್ತಿ ಇದ್ದು BJPಯಲ್ಲಿ ಇಂಡೈರೆಕ್ಟ್ ಆಗಿ ಎಲೆಮರೆ ಕಾಯಿ ಥರ ನಾನು ಕೆಲಸ ಮಾಡ್ತಾ ಬಂದಿದ್ದೆ. ಈ BJPಯಿಂದ ನನಗೊಂದು ಅವಕಾಶ ಕೊಡಿ, ಈ ಬದಲಾವಣೆಯನ್ನು ತನ್ನಿ. ಇದೆಲ್ಲ ತುಂಬ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಭ್ರಷ್ಟಾಚಾರ ಅಂತೂ ಎಲ್ಲರಿಗೂ ಗೊತ್ತೇ ಇದ್ದಿದೆ. ಪ್ರಸ್ತುತ ಅಲ್ಲಿ ಕಾರ್ಕಳದಲ್ಲಿ ಏನಾಗ್ತಾ ಇದೆ, ಹಿಂದೆ ಏನಾಗಿತ್ತು, ಬೆಳವಣಿಗೆ ಕಂಡಿಲ್ಲ. ಇನ್ನು 5 ವರ್ಷ ಅದೇ ಥರ ಕಂಟಿನ್ಯೂ ಆದರೆ ಜನ ಏನು ಬೆಳವಣಿಗೆ ಆಗಲ್ಲ. ಈಗ ತುಂಬಾ ರಸ್ತೆ ಆಗಿದೆ ಅಂತ ಹೇಳ್ತಾರಲ್ಲ, ರಸ್ತೆ ಅದೇನೋ ಅಂತಾರಲ್ವ, ಭೂಮಿ ಮಣ್ಣಲ್ಲಿ ಸ್ಮೆಲ್ ಬಂದ್ರೆ ಮಳೆ ಬರುತ್ತೆ ಅಂತ. ಅದೇ ತರ ರೋಡಲ್ಲಿ ವಾಸನೆ, ಡಾಮರ್ ವಾಸನೆ ಬಂದ್ರೆ ಎಲೆಕ್ಷನ್ ಹತ್ರ ಬಂತು ಅಂತ. ಆ ತರ ಆಗಿದೆ ನಮ್ಮ ರಾಜಕೀಯ. ಎಲೆಕ್ಷನ್ ಬೇಕಾಗಿ ಡಾಮರ್ ಹಾಕಿದ್ದೀವಿ. ಹೌದೌದು. ಓಕೆ, ಈಗ ಇನ್ನೊಂದು ಮೇಡಮ್ ಏನಂದ್ರೆ, ನಿಮ್ಮ ಮೋದಿ ಬಗ್ಗೆ ಏನು ಅನಿಸ್ತದೆ? ಮೋದಿಜಿಯವರು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತಾ ಇದ್ದಾರೆ. ಆದ್ರೆ ನಿಮಗೆ ಅದೇ ಪಕ್ಷದಲ್ಲಿ ಇರೋದಕ್ಕೆ ಆಸೆ ಇದೆ? ಹೌದು, ನನಗೆ ಅದೇ ಪಕ್ಷದಲ್ಲಿ ಇರೋಕೆ ಆಸೆ ಇದೆ. ಆ ಪಕ್ಷದ ಏನು ನಂಬಿಕೆ ಇದೆ, ಜನ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಖಂಡಿತ ಆ ನಂಬಿಕೆಯನ್ನು ಉಳಿಸ್ಬೇಕಾಗಿದೆ ನಾವು. ಈಗ ನಾನು ಇನ್ನೊಂದು ಕೇಳ್ಪಟ್ಟೆ, ನೀವು ಸಿಯಾಚಿನ್ಗೆಲ್ಲ ಹೋಗಿ ಕಾಶ್ಮೀರಕ್ಕೆ ಸೈನಿಕರ ಜೊತೆ ಇದ್ರಿ, ಅಲ್ಲಿ ಒಂದು ಅಧ್ಯಯನವನ್ನು ಮಾಡಿದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಂದು ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗ್ ಮೇನ್ ಸ್ಪೆಷಲೈಸೇಷನ್. ನಾನು PhD ಮಾಡಿದ್ದು ಅದರಲ್ಲೇ. ಇಂಡಿಯಾದ ಆರ್ಮಿ ಡಿಸೈನ್ ಬ್ಯೂರೋ ಅಂತ ನಮ್ಮ ಎಲ್ಲ ಇಂಡಿಯಾ ಸಂಶೋಧಕರು ಕಾಲೇಜ್ಗಳಲ್ಲಿ ಅಲ್ಲೆಲ್ಲ ರಿಸರ್ಚ್ ಪ್ರಪೋಸಲ್ ಅಂತ ಕರೆದಿದ್ರು. ಅದರಲ್ಲಿ ನಾನು ಅಪ್ಲೈ ಮಾಡಿದೆ. ಈ ಥರ ಅಂದರೆ ಎಕ್ಸ್ಟ್ರೀಮ್ ಕೋಲ್ಡ್ ಕ್ಲೈಮೇಟ್, ತುಂಬ ಚಳಿಗೆ ಜನ ಅಂದರೆ ಸ್ಪೆಷಲಿ ಸೈನಿಕರಿಗೆ -50 ಡಿಗ್ರಿ ಸೆಂಟಿಗ್ರೇಡ್ಗೆ ಹೆಂಗೆ ಬೆಚ್ಚನೆ ಉಡುಪು ಕೊಡಬೇಕು ಅಂತ. ಈಗ ನಾವು ಪ್ರಸ್ತುತ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ಮೋದಿಜಿಯವರ ಸ್ಕೀಮಲ್ಲಿ ಸ್ವದೇಶ ಪ್ರಾಡಕ್ಟ್ ಡೆವಲಪ್ಮೆಂಟ್, ಸೆಲ್ಫ್ ರಿಲಯನ್ಸ್ ಇಂಡಿಯಾ ಅಂತೀವಿ, ಅದರಲ್ಲಿ ಇಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಪ್ರಪೋಸಲ್ ಕರೆದಿದ್ರು. ಅದರಲ್ಲಿ ನಾನು ಅಪ್ಲೈ ಮಾಡಿದೆ. ಅದರಿಂದ ಸೆಲೆಕ್ಟ್ ಆದವರನ್ನು ಅಲ್ಲಿ ಕರೆದಿದ್ರು ಸ್ಟಡಿ ಮಾಡೋಕ್ಕೆ, ಸೈನಿಕರ ಜೊತೆ ಇಂಟರ್ಯಾಕ್ಟ್ ಮಾಡೋದು, ಲೊಕೇಶನ್ ನೋಡೋದು, ಅಲ್ಲಿ ಪ್ರಾಬ್ಲಮ್ ಡೀಪಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಎಲ್ಲರನ್ನು ಕರೆದಿದ್ರು. ಅಲ್ಲೊಂದು 32 ಜನ ತಂಡ ಇತ್ತು. ಅದರಲ್ಲಿ ಮಹಿಳೆ ನಾನು ಒಬ್ಬಳೇ ಆಗಿದ್ದೆ. ಅಲ್ಲಿ ನಾವು ಫಸ್ಟ್ ಲೇಗೆ ಹೋದ್ವಿ, ಆಮೇಲೆ ಲಡಾಖಿಗೆ ಹೋದ್ವಿ, ಆಮೇಲೆ ಅಲ್ಲಿ ಸಿಯಾಚಿನ್ ಬೇಸ್ ಕ್ಯಾಂಪಿಗೆ ಹೋಗಿ ಸೈನಿಕರ ಜೊತೆ ಮಾತಾಡೋಕ್ಕಂತ ಹೋದ್ವಿ. ಅಲ್ಲಿ ನನಗೆ ಲೇಡಿ ಆಗಿದ್ದರಿಂದ ಒಂದು ಸಪ್ರೇಟ್ ಬ್ರಿಗೇಡರ್ ರೂಮ್ ಅಲಾಟ್ ಮಾಡಿದ್ರು. ಒಂದು ಟೆಂಟಲ್ಲಿ ಇದ್ವಿ. ಪಕ್ಕದಲ್ಲಿ ಆ ಕಡೆ ಪಾಕಿಸ್ತಾನ ಬಾರ್ಡರ್, ಈ ಕಡೆ ಇಂಡಿಯಾ ಬಾರ್ಡರ್. ನಮ್ಮ ಸೈನಿಕರು ಪಕ್ಕನೇ ಇದ್ರು. ಕಿಟಕಿಯಲ್ಲಿ ನೋಡುವಾಗ ನಂಗೆ ಅನಿಸ್ತು, ಇಲ್ಲಿ ಜನ ನಮ್ಮ ಸೈನಿಕರು ನಮಗೋಸ್ಕರ ಜೀವ ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಆದ್ರೆ ನಮ್ಮ ಅಲ್ಲಿ ಒಳಗೆ ಹೋದಾಗ ಏನಾಗ್ತಾ ಇದೆ, ಇಂಡಿಯಾದ ಒಳಗೆ ಬಂದಾಗ ನಾವೇನ್ ಮಾಡ್ತಾ ಇದೀವಿ, ನಮ್ಮನೆ ಕಚ್ಚಾಡ್ತೀವಿ, ನಮ್ಮ ಸ್ವಾರ್ಥ ಜೀವನಕ್ಕೋಸ್ಕರ ಒದ್ದಾಡ್ತಾ ಇದೀವಿ. ಎರಡು ಮುಖಗಳನ್ನು ನೋಡಕ್ಕೆ ಗಡಿಗೆ ಹೋಗ್ಬೇಕು ಅಂತಿಲ್ಲ, ಇಲ್ಲಿ ಒಳಗೆ ಬಂದ್ರೆ ಸಾಕು. ಅದೇ ಆಗ್ತಾ ಇರೋದು. ರಾಜಕೀಯ ಸ್ಥಿತಿ ಅಂತೂ ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಇದನ್ನೆಲ್ಲ ನೋಡಿ ಸಾಕಾಗಿ ಮಮತಾ ಹೆಗ್ಡೆ ಅವರು ರಾಜಕೀಯ ಬರ್ಬೇಕಾಯ್ತು ಅಂತ ಅನಿಸ್ತದೆ. ಸಾಕಲ್ಲ. 2018 ನಾನು ಅಲ್ಲಿ ಹೋದಾಗನೇ ನಿರ್ಧಾರ ಮಾಡ್ಬಿಟ್ಟೆ, ಏನಾದ್ರೂ ಮಾಡ್ಬೇಕು ನಾನು ಸಮಾಜಕ್ಕೆ ಅಂತ. ಆ ಯೋಚನೆ ನನ್ನಲ್ಲಿ ಇತ್ತು. ಅದಕ್ಕೆ ಸೂಕ್ತ ಸಮಯ ಬಂದಿರಲಿಲ್ಲ. ಆವಾಗದಿಂದ ನಾನು ಕೆಲಸ ಮಾಡ್ತಾ ಇದ್ದೆ ಟ್ರಸ್ಟ್ ಮೂಲಕ. ಆದ್ರೂ ಏನೊಂದು ಅಷ್ಟೊಂದು ಮೂಲಕ ಏನೆಲ್ಲ ಕೆಲಸ ಮಾಡಿದ್ರಿ? ನಾನು ಬೇರೆ ಬೇರೆ ಮಹಿಳಾ ಸಮಾಜ ಕಾರ್ಯಕರ್ತೆಯಾಗಿ ಮಾಡಿದ್ದೆ, ಅಥವಾ ಮಹಿಳೆಯರನ್ನು ಗುರುತಿಸೋದು, ಅಥವಾ ಜನ ಬಡತನದಲ್ಲಿದ್ದಾರೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡೋದು, ಪರ್ಸನಲ್ ಆಗಿ ಹೋಗೋದು, ಅಂಥದ್ದೆಲ್ಲ ಕೆಲಸ ಮಾಡ್ತಾ ಇದ್ದೆ ಟ್ರಸ್ಟ್ ಇಂದ. ಈಗ ನೀವು BJPಯಿಂದ ಬರ್ತೇನೆ ಅಂದ್ರೆ, ಈಗ BJPಯಿಂದ 2 ಜನಕ್ಕೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸರಿ ಅಲ್ವಾ? ಬದಲಾವಣೆ ಮಾಡಿ ಅಂತ ನಾನು ಕೇಳ್ತಾ ಇರೋದು. ಓಕೆ, ಅವ್ರಿಗೆ ಬದಲಾವಣೆ ಮಾಡಿಲ್ಲ ಅಂದ್ರೆ ಪಕ್ಷೇತರಾಗಿ ನಿಲ್ತೀರಾ? ಪಕ್ಷೇತರ ಅಥವಾ ಬೇರೆ ಯಾರಾದ್ರೂ ನನಗೆ ಸಪೋರ್ಟ್ ಕೊಡ್ತಾರ ನೋಡ್ತೀನಿ. ಬೇರೆ ಯಾವ ರಾಷ್ಟ್ರೀಯ ಪಕ್ಷ ನನಗೆ ಅವಕಾಶ ಕೊಟ್ರೆ ನಾನು ಹೋಗಕ್ ಸಿದ್ಧ. ಯಾಕಂದ್ರೆ ನನ್ನ ಮೂಲ ಉದ್ದೇಶ ಕಾರ್ಕಳ ಕ್ಷೇತ್ರವನ್ನು ಬೆಳೆಸೋದು, ಜನರನ್ನು ಮೇಲ್ಸರಕ್ಕೆ. ನಮ್ಮ ನಿಲ್ಲಕ್ಕೆ ಒಂದು ಚಿಹ್ನೆ ಬೇಕು, ಯಾರು ಅವಕಾಶ ಕೊಟ್ಟರು ರೆಡಿ. ಹೌದು, ಖಂಡಿತ. ಓಕೆ ಮೇಡಮ್, ಇನ್ನು ನಿಮ್ಮ ಯೋಜನೆಗಳೇನು? ಕಾರ್ಕಳಕ್ಕೆ ಇದೇ ತರ ಆಗ್ಬೇಕು ಅನ್ನೋದು ಎಜುಕೇಶನ್ ವಿಷಯವನ್ನು ಮಾತಾಡಿದ್ರಿ, ಅದ್ ಬಿಟ್ರೆ ಬೇರೆ ಏನ್ ಮಾಡ್ಬೇಕು ಅಂತಿದ್ರಿ? ಅಲ್ಲಿ ತುಂಬಾನೇ ಕೆಲಸ ಬಾಕಿ ಇದೆ. ಅಲ್ಲಿ ಆರೋಗ್ಯ ಇಲಾಖೆ ಅಥವಾ ಸೂಕ್ತ ಆರೋಗ್ಯಕ್ಕೆ ಬೇಕಾದಂಥ ಹಣ ಖರ್ಚು ಮಾಡೋಕ್ಕೆ ಜನತೆಯಲ್ಲಿಲ್ಲ, ಬಡತನದಲ್ಲಿದ್ದಾರೆ ಜನರೆಲ್ಲ. ಗೇರು ಬೀಜ ಫ್ಯಾಕ್ಟ್ರಿ ಇರ್ಬೋದು, ಅಕ್ಕಿ ಗಿರಣಿ ಇರ್ಬೋದು, ಸಣ್ಣ ಸಣ್ಣ ಗುಡಿ ಕೈಗಾರಿಕೆ, ಅಲ್ಲೆಲ್ಲ ಕೆಲಸ ಮಾಡೋರಿಗೆ ESI ಫೆಸಿಲಿಟಿ ಇಲ್ಲ.
ಏನು ಫೆಸಿಲಿಟಿ ಇಲ್ಲ ಅಂತ. ಇದಕ್ಕೆ ಅಂದ್ರೆ ಗವರ್ಮೆಂಟ್ ಇಂದೆಲ್ಲ ಬಂದಿದ್ದೆಲ್ಲ ಯಾವುದು ಜನರಿಗೆ ತಲುಪಿಲ್ಲ ಅಂತ ಹೇಳ್ತೀರಾ? ಅಲ್ಲಿ ಒಂದು ಸೂಕ್ತ ವೈದ್ಯಕೀಯ ಶಿಕ್ಷಣ ಇದು ಇಲ್ಲ, ಚಿಕಿತ್ಸೆ ವ್ಯವಸ್ಥೆ ಇಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಇದೆ. ಮೊನ್ನೆ ಒಂದು ಪೇಪರ್ ಅಲ್ಲಿ ಬಂತು, ಮಹಿಳೆ ಆಸ್ಪತ್ರೆಗೆ ಹೋಗ್ತಾ ಇರುವಾಗ ಅಲ್ಲಿ ಮಗು ಅಬಾರ್ಷನ್ ಆಗಿ ಸೂಕ್ತ ಚಿಕಿತ್ಸೆ ಸಿಕ್ಕಿಲ್ಲ. ಇದಾಗ್ತದೆ. ಹಂಗೆ ಅದೇ ಥರ ಆರೋಗ್ಯ ಇಲಾಖೆ ಅಷ್ಟೊಂದು ಎಸ್ಟಾಬ್ಲಿಷ್ ಆಗಿಲ್ಲ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು 20 ಕಿಲೋಮೀಟರ್ ವೆಹಿಕಲಲ್ಲಿ ಮಗುವನ್ನು ಬಾಣತಿ ಅಲ್ಲ ಬಸರಿ ಹೆಂಗಸು ಹೋಗ್ಬೇಕಾಗತ್ತೆ. ಆ ಟೈಮಲ್ಲಿ ವೆಹಿಕಲ್ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ದಾರಿಯಲ್ಲೇ ಇದಾಗುತ್ತೆ. ಸೂಕ್ತ ವ್ಯವಸ್ಥೆ ಅಲ್ಲಿ ಡೆವಲಪ್ ಆಗಿಲ್ಲ ಆರೋಗ್ಯಕ್ಕೆ ವಿಷಯಕ್ಕೆ ಸಂಬಂಧಪಟ್ಟರೆ. ಹಾಗೆಯೇ ಎಜುಕೇಶನ್ ಆಲ್ರೆಡಿ ಅಲ್ಲಿ ಎಜುಕೇಶನ್ ಮಾಡಿದವರು ಜಾಬ್ ಇಲ್ಲ, ಅವರಿಗೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಎಲ್ಲ ಮನೆಗಳಿದಾವೆ, ಬೀಗ ಹಾಕಿದೆ. ಎಲ್ಲ ಬೀಗಂದ್ರೆ ಒಂದು ಏಜ್ಡ್ ಸೀನಿಯರ್ ಪರ್ಸನ್ ಮನೇಲಿ ಇರ್ತಾರೆ ಅಥವಾ ಕೆಲಸದವ್ರು ಇರ್ತಾರೆ. ಯೂತ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಕೆಲಸಕ್ಕೋಸ್ಕರ. ಇದು ಇನ್ನು 5 ವರ್ಷ ಮುಂದೆ ಹೋದ್ರೆ ಅಲ್ಲಿ ಯಾರು ಆಲ್ಮೋಸ್ಟ್ ಏನಾಗುತ್ತೆ, ಆ ಕ್ಷೇತ್ರ ಏನಾಗುತ್ತೆ? ಅಲ್ಲಿ ನಾವು ಏನಾದ್ರೂ ಅಭಿವೃದ್ಧಿ ಜನ ಕಡೆಗೆ ಬರಬೇಕು. ಜನ ಅಭಿವೃದ್ಧಿ ಅಲ್ಲಿ ಎಲ್ಲಿ ಸಿಟಿ ಕಡೆ ಹೋಗ್ಬಿಟ್ರೆ ಆ ಏರಿಯಾ ಏನಾಗಬೇಕು? ಈಗ ಅಕಸ್ಮಾತ್ ನಿಮಗೆ ಬೇರೆ ಒಂದು ಪಕ್ಷದಿಂದ ಅವಕಾಶ ಕೊಟ್ಟರು ಅಂದ್ಕೊಳ್ಳಿ, ಸುನಿಲ್ ಕುಮಾರ್ ಮುಂದೆ ಸ್ಪರ್ಧಿಸೋದಕ್ಕೆ ರೆಡಿ ಇದ್ದೀರಾ? ನಾನು ರೆಡಿ ಇದ್ದೀನಿ. ಓಕೆ, ನಿಮ್ಗೆ ಯಾವ ಕಾನ್ಫಿಡೆನ್ಸ್ ಮೇಲೆಗೆ ಮಮತಾ ಹೆಗ್ಡೆ ಇಷ್ಟೊಂದು ಖಡಕ್ ಆಗಿ ಇಳಿದಿದ್ದೀರಿ? ನನ್ನ ಮೂಲ ಧ್ಯೇಯ ಜನರನ್ನು ಎಚ್ಚರಿಸೋದು. ಇಷ್ಟರವರೆಗೆ ಆಗಿದೆ, ಅದು ಮುಂದಕ್ಕೆ ಕಂಟಿನ್ಯೂ ಆಗಬಾರ್ದು. ನಮ್ದೇನು ಬ್ರಿಟಿಷರ ಕಾಲದಿಂದ ನಾವು ದಾಸ್ಯದಲ್ಲೇ ಇದ್ದೀವಿ, ಅದೇ ಥರ ಈಗಲೂ ಆಗ್ತಾ ಇದೆ. ಆಗ ಬ್ರಿಟಿಷರದ್ದು, ಈಗ ರಾಜಕಾರಣಿಗಳದ್ದು. ಬಡವರಿಗೆ ಏನು ಬೇಕೋ ಕೊನೆಗಳಿಗೆ ಅಲ್ಲಿ ಆಮಿಷ ಒಡ್ಡಿ ವಸ್ತು ಕೊಟ್ಟು ಇದು ಕೊಟ್ಟು ಎಲೆಕ್ಷನ್ಗೆ ಹಾಕ್ಸ್ಕೊಂತಾರೆ. ಆಮೇಲೆ 5 ವರ್ಷ ಮರ್ತು ಬಿಡ್ತಾರೆ. ಎಲೆಕ್ಷನ್ ಅಂದರೆ 5 ವರ್ಷ ಅಳತೆ ಮಾಡಬೇಕು ಅವ್ರು ಮೊದಲಿಂದ ಇಲ್ಲಿ ತನಕ. ಒಂದು ಎಕ್ಸಾಮು ಮಕ್ಕಳು ಎಕ್ಸಾಮಿಗೆ 3 ಗಂಟೆಯಲ್ಲಿ ಎಕ್ಸಾಮ್ ಬರೆದು ಬರ್ತಾರೆ. ಅದೇ ಥರ ಯಾವುದೋ ಅಧಿಕಾರ ಶಾಸಕ ಇರ್ಬೋದು, 5 ವರ್ಷದಲ್ಲಿ ಅವನು ಏನು ಮಾಡಿದಾನೆ ಅಂತ ಅವ್ರು ಜಡ್ಜ್ ಮಾಡಬೇಕು ಜನ. ಲಾಸ್ಟ್ ಮಿನಿಟ್ 1 ತಿಂಗಳು 2 ತಿಂಗಳಲ್ಲಿ ಏನೋ ಆಮಿಷಕ್ಕೆ ಒಳಗಾಗಿ ಓಟ್ ಹಾಕಿ ಬರೋದಲ್ಲ, ನಮ್ಮ ಹಕ್ಕು ಅದು. ಆ ಹಕ್ಕನ್ನು ಕರೆಕ್ಟಾಗಿ ಯೂಸ್ ಮಾಡಿ ಅಧಿಕಾರವನ್ನು ಕರೆಕ್ಟ್ ಪರ್ಸನಿಗೆ ಕೊಡಬೇಕು. ಓಕೆ, ಈಗ ನಾನು ಹೇಳೋದು ಬಹುಶಃ ಸದ್ಯದಲ್ಲಿ ಈಗ ಏನಂದರೆ ಕಾರ್ಕಳ ಕ್ಷೇತ್ರ ಅಂದರೆ ಸುನಿಲ್ ಕುಮಾರ್ ಮತ್ತು ಪ್ರಮೋದ್ ಮುತಾಲಿಕ್ ಮಧ್ಯೆ ಫೈಟ್ ಅಂತ ಇದೆ. ಸೊ ಮಮತಾ ಹೆಗ್ಡೆ ಅವರು ಈ ಫೈಟ್ನ ಲಾಭ ಪಡ್ಕೊಳ್ಳೋಕೆ ಸಾಧ್ಯನಾ ಅಂತ? ಲಾಭ ಪಡ್ಕೊಳ್ಳೋಕೆ ಬಂದಿಲ್ಲ. ಅಲ್ಲಿ ಏನಾಗಿದೆ, BJP ಕಾರ್ಯಕರ್ತರೇ ಅದು ಹೊರಗೆ ಹೋಗಿದ್ದಾರೆ, ತುಂಬ ನೊಂದಿದ್ದಾರೆ. ಅಲ್ಲಿ ತುಂಬಾ ಸಮಸ್ಯೆ ಇದೆ. ಅಲ್ಲಿಂದ ಸುನಿಲ್ ಕುಮಾರ್ ಅವ್ರ ಜೊತೆ ಒಂದು ಪಂಗಡ ಇದ್ದರೆ ತುಂಬ ಜನ ಅದರಿಂದ ನೊಂದು ಹೊರಗೆ ಹೋಗಿದ್ದಾರೆ. ಆ ಹೊರಗೋದಂಥ ಎಲ್ಲ ಕಾರ್ಯಕರ್ತನೂ ಒಂದುಗೂಡಿಸಿ ನಾನು BJP ಪಕ್ಷ ಅಥವಾ ಯಾವುದು ನನಗೆ ಸೂಕ್ತ ಅನಿಸುತ್ತೋ ಜನರನ್ನು ಒಂದುಗೂಡಿಸುವಂಥ ಹೊಣೆಗಾರಿಕೆಯನ್ನು ನಾವು ಹೊರ್ತೀನಿ. ಎಲ್ಲ ಯೂತ್ಸ್ಗೆ ನಾನು ಏನು ಪ್ರಸ್ತುತ ರಿಕ್ವೈರ್ಮೆಂಟ್ ಇದೆಯೋ ಅಥವಾ ಬಡವರಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದರ ಪ್ರಕಾರ ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ಡಾಕ್ಟರ್ ಮಮತಾ ಹೆಗ್ಡೆ ತಾನು ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡ್ತೀನಿ, ನನ್ನ ಉದ್ದೇಶ ಏನು, ನನ್ನ ಗುರಿ ಏನು, ಇವೆಲ್ಲದ್ರ ಬಗ್ಗೆ ಹೇಳ್ತಾ ಇದ್ರು. ಇನ್ನೊಂದಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡೋದಿದೆ. ಇದು ಸ್ಪಂದನ ವಾಹಿನಿಯ ಚುನಾವಣಾ ಕುರುಕ್ಷೇತ್ರ 2023 ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಆತ್ಮೀಯ ವೀಕ್ಷಕರೇ, ಸ್ಪಂದನ ವಾಹಿನಿಯ ಚುನಾವಣಾ ಕುರುಕ್ಷೇತ್ರ 2023 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿರಾಮದ ಬಳಿಕ ಮತ್ತೆ ಡಾಕ್ಟರ್ ಮಮತಾ ಹೆಗ್ಡೆ ಅವರನ್ನು ಮಾತಾಡಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನು ಹೇಳಿದರು. ಕೆಲವೆಲ್ಲ ಪ್ರಾಕ್ಟಿಕಲ್ ಆಗಿ ಅವರು ಏನು ಸಾಧನೆ ಮಾಡಿದ್ದಾರೆ, ಒಂದಷ್ಟು ವಿಚಾರಗಳನ್ನೇನು ಮಾಡಿದ್ದಾರೆ, ರಿಸರ್ಚ್ ಮೂಲಕ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಸತ್ಯವಾನ ಸಾವಿತ್ರಿ ಅನ್ನೋ ಸಂಸ್ಥೆಯ ಮೂಲಕ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹುಟ್ಟೂರು ಕಾರ್ಕಳದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು ಅನ್ನುವಂಥ ಆಶಯ ಬರೆದು ಅವ್ರ ಜೊತೆ ಮಾತಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಮತಾ ಹೆಗ್ಡೆ ಅವರೇ, ರಷ್ಯಾದ ಟೀಂಬರ್ಗ್ ಯೂನಿವರ್ಸಿಟಿಗೆ ಹೋದ್ರಿ, ಆ ಅನುಭವ ಹೇಗಿತ್ತು? ಯಾಕೆ ಹೋದ್ರಿ? ಯಾವ ಉದ್ದೇಶದ ಮೂಲಕ ಅಥವಾ ಏನು ಸಂಶೋಧನೆಯನ್ನು ಮಾಡಿಕೊಂಡು ಈಗ ನಿಮಗೆ ಆ ಮೂಲಕವಾಗಿ ಗಳಿಸಿದಂಥ ಅನುಭವ ಏನು ಅಂತ? ಅಲ್ಲಿ ಪ್ರತಿ ವರ್ಷ ಹ್ಯಾಕಾಥಾನ್ ಅಂತ ಮಾಡ್ತಾರೆ. ಹ್ಯಾಕಾಥಾನ್ ಅಂದರೆ ಇನೋವೇಟಿವ್ ಐಡಿಯಾಸ್ ಡೆವಲಪ್ ಮಾಡಿ ಅದರ ಪ್ರಕಾರ ಡಿಸೈನ್ ಮಾಡೋದು. ಅದಕ್ಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಎಲ್ಲ ಕಡೆಯಿಂದ ಕರೀತಾರೆ. ಮಂಗೋಲಿಯಾದಿಂದ ಬಂದಿದ್ದರು, ಹಾಗೆ ಟರ್ಕಿಯಿಂದ ಬಂದಿದ್ದರು, ಇಂಡಿಯಾದಿಂದ ನನ್ನನ್ನು ಕರೆಸಿದ್ರು, ಅವರೇ ಕರೆಸಿರೋದು. ಆ ಪ್ರಕಾರ ನಾನು ಅಲ್ಲಿ ಹೋಗಿ ಅಲ್ಲಿ ಇದ್ದು ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಡಿಸೈನ್ ಮಾಡ್ತಾಯಿದ್ರು. ಅವ್ರ ಜೊತೆ ಮಿಂಗಲಾಗಿ ಅವರಿಗೆ ಗೈಡ್ ಮಾಡಿ ನಾವು ವರ್ಕ್ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲಿ ಸಿಚುವೇಶನ್, ಅಲ್ಲಿದ್ದು ವಾತಾವರಣ, ಅಲ್ಲಿ ಎಲ್ಲ ಯುರೋಪ್ ಏಷ್ಯಾ ಬಾರ್ಡ್ರಿಗೆ ಹೋದ್ವಿ.
ಅಲ್ಲಿದ್ದು ಸ್ಟಡಿ ಮಾಡಿದ್ವಿ. ಅಲ್ಲಿ ಜನ ಹೆಂಗೆ, ಅವ್ರ ಕಲ್ಚರ್ ಹೆಂಗೆ, ಅದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು, ಯಾಕಂದರೆ ಡಿಸೈನ್ ಫೀಲ್ಡಲ್ಲಿ ಅದೆಲ್ಲ ಬರುತ್ತೆ, ಕಲ್ಚರು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ಅಲ್ಲೆಲ್ಲ ಸ್ಟಡಿ ಮಾಡಿದ್ವಿ. ಮತ್ತು ಅಲ್ಲಿ ನಾನು ನೋಡಿದ ಪ್ರಕಾರ ಅಲ್ಲಿ ಮಹಿಳೆಯರು ತುಂಬ ಸಬಲೆಯರು, ನಮ್ಮ ಇಂಡಿಯಾಕ್ಕಿಂತ ಕಂಪೇರ್ ಮಾಡಿದರೆ ತುಂಬ ಹೈ ಇದರಲ್ಲಿದ್ದಾರೆ. ಅವರವರ ಕಾಲಲ್ಲಿ ನಿಂತಾರೆ, ತುಂಬ ಕಾನ್ಫಿಡೆಂಟ್, ಧೈರ್ಯ, ಆಟೋ, ಟ್ಯಾಕ್ಸಿ, ಕಾರ್ ಎಲ್ಲನೂ ಅವರೇ ಓಡಾಡಿಸ್ತಾರೆ. ಏನು ತಲೆ ಬಿಸಿ ಇಲ್ಲ, ತುಂಬ ಕಾನ್ಫಿಡೆಂಟ್, ಎಲ್ಲ ಫೀಲ್ಡಲ್ಲೂ ಮುಂದುವರೆದಿದ್ದಾರೆ. ಸ್ವಚ್ಛತೆ, ತುಂಬ ಕ್ಲೀನಿನೆಸ್, ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ. ಟೈಮ್, ನಮ್ಮ ಇಲ್ಲಿ ಟೈಮ್ ಫಾಲೋ ಮಾಡೋದು ತುಂಬಾ ಕಷ್ಟ ಇದೆ. ಅಲ್ಲಿ 1 ಮಿನಿಟಿಗೂ ಅಷ್ಟು ಇಂಪಾರ್ಟೆಂಟ್, ತುಂಬಾನೇ ಕಷ್ಟ. 1 ಮಿನಿಟ್ ಬೇರೆಯವ್ರ ಟೈಮ್ಗೂ ಬೆಲೆ ಕೊಡ್ತಾರೆ. ಟೈಮ್ ಪಂಕ್ಚುಯಾಲಿಟಿ, ಸಿನ್ಸಿಯಾರಿಟಿ, 2 ಮಾತಾಡಲ್ಲ. ಒಂದ್ಸಲ ಮಾತಾಡಿದ್ರೆ ನೇರ ದಿಟ್ಟ ಅಷ್ಟೇ, 2 ಮಾತಾಡಲ್ಲ. ಅದೇನೋ ಟ್ರುತ್ ಅಂತಾರೆ, ಟ್ರುತ್ ಈಸ್ ದ ವೇ ಟು ರೀಚ್ ಗಾಡ್, ಸಿನ್ಸಿಯಾರಿಟಿ ಇಸ್ ದ ವೇ ಟು ರೀಚ್ ಗಾಡ್ ಅಂತ. ಅವ್ರು ಅದು ಪಾಲನೆ ಮಾಡ್ತಾರೆ. ಅವ್ರಿಗೆ ಬೇಕಾದಷ್ಟು ಸೌಲಭ್ಯನೂ, ಸಮಯ ಪರಿಪಾಲನೆ ಮತ್ತೆ ಶಿಸ್ತು, ನಿಷ್ಠೆ ಇದು ಬೇಕಾಗುತ್ತೆ ಜೀವನದಲ್ಲಿ. ಅದು ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅವರು. ಅಲ್ಲೂ ತುಂಬಾ ಕೋಲ್ಡ್ ಕ್ಲೈಮೇಟ್, -15 ಡಿಗ್ರೀಸ್ ಇತ್ತು ಆ ಟೈಮ್ ನಾನು ಹೋದಾಗ. ನವೆಂಬರ್ ತಿಂಗಳಲ್ಲಿ ಹೋಗಿದ್ದೆ. -15 ತುಂಬಾ ಚಳಿ ಇತ್ತು. ನಂಗೆಲ್ಲ ಅವರೇ ಪ್ರೊವೈಡ್ ಮಾಡಿದ್ರು, ಯಾಕಂದ್ರೆ ಅವರಾಗೆ ಕರ್ಸಿರೋದ್ರಿಂದ ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಉಳ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಅವರೇ ರೆಡಿ ಮಾಡಿ ಕೊಟ್ಟಿದ್ರು. ಅಲ್ಲಿ ಹೋದಾಗ ನನಗೆ ರಿಟರ್ನ್ ಇಂಡಿಯಾಗೆ ಬಂದಾಗ ಅನಿಸ್ತು, ನಮ್ಮ ಇಂಡಿಯಾದು ಎಲ್ಲ ಇದೆ, ನಮ್ಮಲ್ಲಿ ಸಂಸ್ಕೃತಿ ಇದೆ, ಪರಂಪರೆ ಇದೆ, ಕಲ್ಚರ್ ಇದೆ, ಒಂದಾಗಿ ಬಾಳುವಂತಹ ನಮ್ಮದು ಏನಂತೀವಿ, ವೇದ ಕಾಲದಿಂದ ನಾವೆಲ್ಲ ಒಟ್ಟಾಗಿ ಬಾಳುವಂತಹ ಮನುಷ್ಯತ್ವ, ನಮ್ಮ ಗುಣ, ಇದು ಎಲ್ಲೂ ಕಲ್ಚರ್ ಇಲ್ಲ. ಆದರೆ ಬರ್ತಾ ಬರ್ತಾ ನಾವು ಏನಾಗಿದ್ದೀವಿ, ನಾವು ಭ್ರಷ್ಟಾಚಾರ ಅದ್ರ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದೀವಿ. ಹಣದ ಆಮಿಷಕ್ಕೆ ಹೋಗ್ತಾ ಇದೀವಿ, ದುಡ್ಡು ಹೋಗ್ತಾ ಇದೀವಿ. ಎಲ್ಲದಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು. ಇಂಥ ಕಲ್ಚರ್ ಅಲ್ಲಿ ಇಲ್ಲ. ಗಲೀಜು ಹೇಳ್ತೀವಿ ನಾವು, ನಮ್ಮಲ್ಲಿ ಸ್ವಚ್ಛತೆಗೆ ಅಷ್ಟು ಇಂಪಾರ್ಟೆನ್ಸೇ ಕೊಡಲ್ಲ. ಅದು ಎಷ್ಟು ಅಭಿಯಾನ ಮಾಡಿದ್ರು ಬರಲ್ಲ. ನಮ್ಮೊಳಗೆ ಬರಬೇಕು, ನನ್ನ ಪರಿಸರ ಕ್ಲೀನ್ ಆಗಿರ್ಬೇಕು, ನನ್ನ ಮನೆಯಿಂದ ಶುರು ಆಗ್ಬೇಕು. ಅದು ಎಷ್ಟು ನೀವು ಫೋರ್ಸ್ ಮಾಡಿದ್ರು ಬರಲ್ಲ. ಆ ಬದಲಾವಣೆ ನಾನು ಬದಲಾಗಬೇಕು, ಆಗ ನಮ್ಮ ಸುತ್ತಮುತ್ತ ಬದಲಾಗುತ್ತೆ. ಆ ವ್ಯೂ ನಮ್ಮ ಜನರಲ್ಲಿ ಬರಬೇಕು. ಅದು ಬರ್ಬೇಕಾದ್ರೆ ತುಂಬಾ ಸಮಯ ಹಿಡಿತದೆ. ಸಮಯ ಅಲ್ಲ, ನಮ್ಮ ಮನಸ್ಸು ಸರಿ ಮಾಡ್ಬೇಕು ನಾವು. ನಮ್ಮಲ್ಲಿ ಬದಲಾವಣೆ ಆದ್ರೆ ನಮ್ಮ ಸುತ್ತಮುತ್ತ, ಯಾಕಂದ್ರೆ ನಾವು ಕೇರೆ ಮಾಡ್ತಾ ಇಲ್ಲ. ಗವರ್ಮೆಂಟ್ ಪ್ರಾಪರ್ಟಿ ಅಂದ್ರೆ ಕೇರೆ ಮಾಡಲ್ಲ. ಹೊರಗಡೆ ಕಸ ಎಷ್ಟು ಬಿಡ್ತೀವಿ. ಕಾರ್ಕಳ ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಏನಿದೆ? ಸ್ವಚ್ಛತೆ ಅಗತ್ಯ ಇದೆ. ಅಲ್ಲಿ ಒಳಚರಂಡಿ ನೋಡಿದ್ರೆ ಕಲುಷಿತ ನೀರು ಸೇವಿಸ್ತಾ ಇದ್ದಾರೆ. ನೀರಿನ ವ್ಯವಸ್ಥೆ ಆಗಿಲ್ಲ ಅಲ್ಲಿ. ನೀರಿನ ವ್ಯವಸ್ಥೆ ಆದ್ರೂ ಸಿಟಿಯಲ್ಲೆಲ್ಲ ಕಲುಷಿತ ನೀರು, ಎಲ್ಲ ಡ್ರೈನೇಜ್ ಸಿಸ್ಟಮ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ. ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಬೆಳೆದಿದೆ, ಇಲ್ಲಿ ಆಗಿಲ್ಲ ಅದು. ಮತ್ತೆ ಹಳ್ಳಿಗೆ ಹೋದ್ರೆ ಅಲ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ. ಜನಕ್ಕೆ ಕುಡಿಯೋಕೆ ನೀರಿಲ್ಲ, ರೋಡ್ ಸರಿ ಇಲ್ಲ. ಅಲ್ಲಿ ಚರಂಡಿಗೆ ಬಿದ್ದು ಮೊನ್ನೆ ಯಾರೋ ಒಂದು ಪಂಚಾಯತ್ ಏರಿಯಾದಲ್ಲಿ ರೋಡ್ ಮಾಡಿದ್ದಾರೆ. ಒಬ್ಬ ಅಲ್ಲಿ ಚರಂಡಿಗೆ ಬಿದ್ದಿದ್ದಾನೆ, ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾನೆ. ತೇಪೆ ಹಾಕಿದಂಗಿದೆ ರೋಡ್. ಅಂಥದ್ದು ಬೇಕಾ ನಮಗೆ? ಅದೆಲ್ಲ ಬದಲಾಗಬೇಕು. ಅಂದ್ರೆ ಜನ ಬದಲಾಗಬೇಕು. ನೀವು ಏನನ್ನ ಜನತೆ ಇವತ್ತು ಓಟ್ ಹಾಕ್ತಿರೋ, ಅದು ಹಾಕುವ ಮೊದಲು 100 ಸಲ ಯೋಚನೆ ಮಾಡಿ, ಯಾರಿಗೆ ಆಗ್ತಾ ಇದಾರೆ. ಸೂಕ್ತ ಅಭ್ಯರ್ಥಿ ಆಯ್ಕೆ ಮಾಡಿ. ಏನಾಗುತ್ತೆ, ನಿಮ್ಮನ್ನು ನೀವೇ ತಳ್ತಾ ಇದ್ದೀರಾ ಗುಂಡಿಗೆ. ಆಮೇಲೆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬೇರೆಯವ್ರ ತಪ್ಪಾಗುತ್ತೆ. ಆಯ್ಕೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಎಲ್ಲರೂ ಡಿಸಿಷನ್ ತಗೋಬೇಕು. ನಾನು ಆಯ್ಕೆ ಮಾಡೋದು ನನ್ನ ಕರ್ತವ್ಯ. ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕಾದ್ರೆ ನಂದು ಕರೆಕ್ಟಾಗಿ ಆಯ್ಕೆ ಇರಬೇಕು. ಅದು ಬದಲಾವಣೆ ಬರಬೇಕು ಅಲ್ಲಿ. ಓಕೆ, ಅದ್ರ ಜೊತೆಗೆ ನಾನು ಕೇಳ್ತಾ ಇದ್ದೇನೆ ಮೇಡಮ್, ಈಗ ಬಿಜೆಪಿ ಹೈಕಮಾಂಡ್ ಅವ್ರ ಜೊತೆ ಏನಾದ್ರು ಮಾತಾಡಿದ್ದೀರಾ? ನಾನು ಎಲ್ಲ ಮುಖಂಡರನ್ನು ಭೇಟಿ ಆಗ್ತಾ ಬಂದಿದ್ದೀನಿ. ಏನು ಆಶ್ವಾಸನೆ ಕೊಟ್ಟಿದ್ದಾರೆ? ಆಶ್ವಾಸನೆ ಏನು ಬಂದಿಲ್ಲ ನನಗೆ. ಓಕೆ, ನೋಡೋಣ. ಅದೇನು ಬಂದಿಲ್ಲ ಅಂದ್ರೆ ಆಲ್ಮೋಸ್ಟ್ ಆಗ್ತಾ ಇದೆ, ಪ್ರೊಸೆಸ್ ಅಲ್ಲಿ ಇದೆ, ಇನ್ನೂ ಲಿಸ್ಟ್ ಫೈನಲ್ ಆಗಿಲ್ಲ ಅಲ್ವಾ. ಅದರಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ಅಲ್ಲ, ನೀವು ಅದನ್ನ ನಿಮ್ಮ ಇದನ್ನ ತಿಳಿಸಿದ್ರಾ? ನಾನು ಆಕಾಂಕ್ಷಿ ಅಂತ ತಿಳಿಸಿದ್ರೆ ಎಲ್ಲ ಕಡೆ ನಾನು ಅಪ್ರೋಚ್ ಆಗಿದ್ದೀನಿ. ಎಲ್ಲ ನಿಮ್ಮ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ಎಲ್ಲ ಕಡೆ ಭೇಟಿ ಆಗ್ತಾ ಬಂದಿದ್ದೀನಿ ಮುಖಂಡರನ್ನು. ಇದನ್ನ ಬಿಟ್ಟು ಬೇರೆ ಏನಾದ್ರು ಮೇಲ್ಗಡೆ ಸೆಂಟ್ರಲ್ಗೆ ಏನಾದ್ರು ಟ್ರೈ ಮಾಡಿದ್ರಾ? ಅಂದ್ರೆ ಅಲ್ಲಿಂದ ನೀವು ತಿಳಿಸುವಂಥದ್ದು ಪ್ಲಾನ್ ಏನಾದ್ರು ಮಾಡಿದ್ರಾ? ತುಳಿಸುವಂಥದ್ದು ಅಂಥದ್ದೇನಿಲ್ಲ. ತಿಳಿಸುವಂಥದ್ದು ಅಂದ್ರೆ ನಾನು ಈ ತರ ಆಕಾಂಕ್ಷೆ ಅಂತ ಏನಾದ್ರು ತಿಳಿಸುವ, ಅದು ಎಲ್ಲ ಕಡೆ ನಾನು ಟ್ರೈ ಮಾಡಿದ್ದೀನಿ ನನ್ನ ಲೆವೆಲಲ್ಲಿ ಎಷ್ಟಾಗುತ್ತೋ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಸಪೋರ್ಟ್ ನಂಗೆ ಬೇಕು. ಈಗ ಅಕಸ್ಮಾತ್ ನೀವು ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಟ್ರೈ ಮಾಡಿದ್ರಾ? ಯಾಕಂದ್ರೆ ನಂದು ಮೇನ್ ಗುರಿ ಕಾರ್ಕಳ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ. ನೀವು ಒಟ್ಟಾರೆ ಏನಂದ್ರೆ ನನಗೆ ಚುನಾವಣೆ ಸ್ಪರ್ಧಿಸಬೇಕು, ನನಗೆ ಯಾವ ಪಕ್ಷ ಅವಕಾಶ ಕೊಡುತ್ತೋ ನಾನು ಅವ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ, ಮತ್ತೆ ಗೆದ್ದು ಬಂದ ಮೇಲೆ ಒಂದಷ್ಟು ಅಭಿವೃದ್ಧಿಯನ್ನ ಮಾಡ್ತೀನಿ. ನನ್ನಲ್ಲಿರೋ ಅನುಭವಗಳು, ನಾನು ಇಷ್ಟು ಹೊತ್ತು ಏನು ಸಂಶೋಧನೆ ಮಾಡಿದ್ದೇನೆ ಅದೆಲ್ಲವನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡಬೇಕು, ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ನಿಮಗೆ ಹೇಳ್ತಾ ಇದ್ದೀರಿ. ಸೊ ಮಹಿಳಾ ಸಂಘಗಳ ಬಗ್ಗೆ ಏನಾದರೂ ಅಪ್ರೋಚ್ ಮಾಡಿದ್ರಿ? ಯಾಕಂದ್ರೆ
ಕಾರ್ಕಳದಲ್ಲಿರುವ 1,86,000 ಮತದಾರರ ಪೈಕಿ 89,000 ಪುರುಷ ಮತದಾರರು, 97,000 ಮಹಿಳಾ ಮತದಾರರು. ಮಹಿಳೆಯರು ಓಟ್ ಕೊಟ್ಟರು ಸಾಧಾರಣ ನಿಮಗೆ ಲಾಭನೇ. ಮಹಿಳೆಯರ ಬಗ್ಗೆ ಏನು? ಮಹಿಳೆಯರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಲ್ಲಿ ಮನೇಲೂ ಕೆಲಸ ಮಾಡ್ತಾರೆ, ಗೇರ್ ಬೀಜ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಅಕ್ಕಿ ಗಿರಣಿಗೆ ಹೋಗ್ತಾರೆ, ಹಗಲು ರಾತ್ರಿ ದುಡಿತಾರೆ. ಅವರು ಇನ್ನೂ ಎಚ್ಚರ ಮಾಡ್ಕೊಂಡು ಅವ್ರು ಬನ್ನು. ಯಾಕಂದ್ರೆ ಅವರಿಗೂ ಇನ್ನು ಮೇಲಕ್ಕೆ ಬರಬೇಕು, ಅಭಿವೃದ್ಧಿ ಕಾಣಬೇಕು, ಪ್ರಗತಿ ಆಗಬೇಕು, ಆರೋಗ್ಯದಲ್ಲಿ ಸುಧಾರಣೆ ಬರಬೇಕು, ಶಿಕ್ಷಣ ಸುಧಾರಣೆ ಬರಬೇಕು ಅಂದ್ರೆ ಅವರು ಕರೆಕ್ಟಾಗಿ ನಿರ್ಧಾರ ಮಾಡಬೇಕು. ಇಷ್ಟುವರೆಗೆ ಆಗಿದ್ದು ಏನು ಮುಂದಕ್ಕೆ ಆಗಬಾರ್ದು ಅಂತ. ಏನು ತಪ್ಪಾಗಿದೆಯೋ, ಯಾರು ಅಧಿಕಾರದಲ್ಲಿದ್ರೋ ಅದೇ ಅಧಿಕಾರ ಅವರಿಗೆ ಕೊಡಬಾರ್ದು. ಮುಂದಕ್ಕೆ ಬದಲಾವಣೆ ಬೇಕು. ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಮಹಿಳೆಯರೇ ಆಡಳಿತದ ಚುಕ್ಕಾಣಿ ತಗೊಂಡ್ರೇನೆ ಹಿಡಿಬೇಕು, ಅವರು ಸಪೋರ್ಟ್ ಮಾಡಬೇಕು. ಮಹಿಳೆಯರ ಮೇಲೆ ಬಂದ್ರೇನೆ. ಬಹುಶಃ ಕಾರ್ಕಳದ ಇತಿಹಾಸದಲ್ಲಿ ಯಾರು ಮಹಿಳೆ ಇಷ್ಟವರೆಗೆ ಕಾಂಟೆಸ್ಟ್ ಮಾಡಿಲ್ಲ. ಫಸ್ಟ್ ಟೈಮ್ ಡಾಕ್ಟರ್ ಮಮತಾ ಹೆಗ್ಡೆ ಅವರು ಪಾದಾರ್ಪಣೆ ಮಾಡ್ತಿದ್ದೀರಿ ಅಂತ ಅನ್ಕೊಂಡು ಬೇರೆ ಯಾರಾದ್ರೂ ಪಕ್ಷದವ್ರು ನಿಮ್ಮನ್ನ ಕರೆದಿದ್ದಾರಾ? JDS ಅವ್ರು ಇರ್ಬೋದು, ಕಾಂಗ್ರೆಸ್ ಅವ್ರು ಇರ್ಬೋದು, ಯಾರಾದ್ರೂ ಅಂದ್ರೆ ಬನ್ನಿ ನಿಲ್ಲಿ ನಮ್ಮದ್ರಲ್ಲಿ ನಿಲ್ಲಿ ಅಂತ? ಯಾಕಂದ್ರೆ ಅಲ್ಲೂ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ ಕಾರ್ಕಳ ಕ್ಷೇತ್ರದಲ್ಲೂ. ಇನ್ನು JDS ಅಂತ ಪಕ್ಷಗಳೇನಾದ್ರು ಕರ್ತಿದ್ರ ಅಥವಾ ನೀವೇನಾದ್ರು ಅಪ್ರೋಚ್ ಆಗಿದ್ರ? ಅಪ್ರೋಚ್ ಆಗ್ತಾ ಇದ್ದೀನಿ. ಅವಕಾಶ ಕೊಟ್ರೆ ನಾನು ಎಲ್ಲದ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಪಕ್ಷೇತರಾಗಿ ನಿಲ್ತೀರಾ ಅಂತ? ಹೌದು, ಅದು ನಿಲ್ತೇನೆ. ಅಂತೂ ಚುನಾವಣೆಗೆ ಸ್ಪರ್ಧಿಸೋದು ಗ್ಯಾರಂಟಿ. ಹೌದು. ನಿಮ್ಮ ಒಲವು ಮತ್ತೆ ನೀವು ಸೆಳೆಯುವಂತ ಮತದಾರರು ಯಾವ ಟಾರ್ಗೆಟ್ ಆಫ್ ಮತದಾರರನ್ನ ನೀವು ಸೆಳೆಯುತ್ತೀರಿ ಅಂತ ಅನಿಸ್ತದೆ ನಿಮಗೆ? ನನ್ನ ಮೂಲ ಉದ್ದೇಶ ಎಲ್ಲಾ ಮತದಾರರನ್ನು ಎಳೆಯೋದು. ಜಾತಿ ಭೇದ ಎಲ್ಲ ಮರೆತು ಎಲ್ಲ ಮತದಾರರು ನನ್ನನ್ನು ಸಪೋರ್ಟ್ ಮಾಡಬೇಕು. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಇನ್ನು ಮುಂದೆ ಬದಲಾವಣೆ ತರಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಮತದಾರರನ್ನು, ನಾನು ಪುರುಷ ಮತದಾರರು, ಮಹಿಳಾ ಮತದಾರರು, ಎಲ್ಲಾ ಜಾತಿಯವರನ್ನು ಕೇಳ್ಕೊಳ್ಳೋದು, ಸಪೋರ್ಟ್ ಮಾಡಿ ಬದಲಾವಣೆ ತನ್ನಿ ಅಂತ. ಈ ವೋಟಿಗೆ ನೀವು ನಿಲ್ಬೇಕಂತ ತುಂಬಾ ನಿಮಗೆ ಒತ್ತಾಯ ಮಾಡಿದ್ಯಾರು? ಮನೆಯವರು? ನನ್ನ ಆತ್ಮ. ಮನೆಯವರು ಸಪೋರ್ಟಿಂಗ್ ಇದೆ? ನನ್ನ ಕುಟುಂಬದವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಸ್. ಆದ್ರ ಮೂಲ ಪ್ರೇರಣೆ ನನ್ನ ಆತ್ಮ. ಎಸ್, ನೀವು ನಿಲ್ಲೇಬೇಕು ನಿಲ್ಲೇಬೇಕು ಅಂತ ನನ್ನಲ್ಲಿ ಯಾವುದೋ ಒಂದು ಪ್ರೇರಣೆ ಬಂತು. ಇನ್ನು ಎಲ್ಲ ಒಂದಷ್ಟು ಸಾಧನೆಗಳು, ರಿಸರ್ಚ್ಗಳೆಲ್ಲ ಆಗ್ತಾ ಇದ್ದಂಗೆ ಮಮತಾ ಹೆಗ್ಡೆ ಅವರು ಆಧ್ಯಾತ್ಮ ಲೋಕದತ್ತ ಒಂದಷ್ಟು ಮನಸ್ಸು ಮಾಡ್ತಾರೆ. ಆಧ್ಯಾತ್ಮ ಲೋಕಕ್ಕೆ ತೆರಳಿದ ನಂತರ ಕೆಲವೆಲ್ಲ ಸತ್ಯಗಳನ್ನ ನೀವು ತಿಳ್ಕೊಳ್ತಾ ಬರ್ತೀವಿ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು. ಸೊ ಇದೇ ಮುಂದುವರಿದ ಭಾಗವಾಗಿ ಚುನಾವಣೆಗೆ ನೀವು ಸ್ಪರ್ಧಿಸ್ತಾ ಇದ್ದೀರಿ. ಓಕೆ ಮೇಡಮ್, ಈಗ ಇನ್ನೊಂದಷ್ಟು ವಿಚಾರಗಳನ್ನ ನಾನು ಹೇಳ್ತೇನೆ. ಈ ಒಂದು ಚುನಾವಣೆ ಅನ್ನೋದು ಬಹುಶಃ ರಾಜಕೀಯ ಪಕ್ಷಗಳ ಗುದ್ದಾಟ ಒದ್ದಾಡ್ತಾ ಆಗ್ತಾ ಇದೆ. ಅದರ ಮಧ್ಯೆ ಪಕ್ಷೇತರನಾಗಿ ಆದ್ರೂ ನಿಲ್ತೀನಿ ಅನ್ನುವಂಥ ಛಲವನ್ನು ಹೊಂದಿದ್ದೀರಿ. ಖಂಡಿತವಾಗಿ ನಿಲ್ತೀರಿ. ಸೊ ನಿಮ್ಮ ಮತದಾರರಿಗೆ ಏನ್ ಹೇಳ್ತೀರಿ? ಮತದಾರರದ ನಾನು ಕೇಳ್ಕೊಳ್ಳೋದಂತೆ ಏನಂದ್ರೆ, ಇಡೀ ಕಾರ್ಕಳ ಕ್ಷೇತ್ರದ ಭವಿಷ್ಯ ಅವ್ರ ಕೈಲಿದೆ. ಅವರು ತೀರ್ಮಾನ ಮಾಡ್ಬೇಕಾಗಿದೆ ಈಗ ಯಾರನ್ನ ಆಯ್ಕೆ ಮಾಡ್ಬೋದು ಅಂತ. ಕೆಲವೊಂದು ಕಡೆ ಇಂಡಿಪೆಂಡೆಂಟ್ ಆಗಿ ನಿಂತವರು ವಿನ್ ಆಗಿರೋದು ಎಕ್ಸಾಂಪಲ್ ಇದೆ ನಮ್ಮ ಹತ್ರ, ತುಂಬಾ ಇದೆ, ಉದಾಹರಣೆಗಳಿವೆ. ಜನ ಹೇಳ್ತಾರೆ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ವಿನ್ ಆಗೋದು ಚಾನ್ಸ್ ಇಲ್ಲ, ಬಾಯಲ್ಲಿ ಹೇಳ್ದಂಗಲ್ಲ ರಾಜಕೀಯ ಅಂದ್ರೆ, ಅದಕ್ಕೆ ತುಂಬಾನೇ ದುಡ್ಡು ಬೇಕು. ಎಲ್ಲಾ ಕಡೆ ಅದೇ ತರ ಹಬ್ತಾ ಇದೆ, ಎಲ್ಲ ಗೊತ್ತಿದೆ. ಇಂಡಿಪೆಂಡೆಂಟ್ ಆಗಿ ವೇಸ್ಟ್ ಅದು ಅಂತ. ಜನ ಮನಸ್ಸು ಮಾಡಿದ್ರೆ ಎಲ್ಲನೂ ಸಾಧ್ಯ ಇದೆ, ಎಲ್ಲನೂ ಅವ್ರ ಕೈಲಿದೆ. ಇಂಡಿಪೆಂಡೆಂಟ್ ಆಗಿ ವಿನ್ ಆಗ್ಬೋದು, ಬದಲಾವಣೆ ತರ್ಬೋದು ಅಂತ ನನ್ನ ನಂಬಿಕೆ. ಅದನ್ನು ನನ್ಸು ಮಾಡ್ತಾರೆ ಅಂತ ಕಾರ್ಕಳ ಜನತೆಯನ್ನು ನಾನು ಕೇಳ್ಕೊಂತೀನಿ. ಅದೇ ತರ ಮಾಡಬೇಕು ಅವರು ಅಂತ ನನ್ನ ಆಸೆ. ನಿಮಗೆ ಅನಿವಾರ್ಯವಾಗಿ ಕಾರ್ಕಳದಲ್ಲೇ ನಿಲ್ಬೇಕು ಅಂತ ಅನಿಸಿದ್ಯಾ? ಯಾಕಂದ್ರೆ ಹುಟ್ಟೂರು ನೋಡಿದ್ದು ನಾನು ಅದೇ, ಮತ್ತೆ ಆ ಕ್ಷೇತ್ರದ ಅಭಿವೃದ್ಧಿ ನೋಡಿದಾಗ ಅಭಿವೃದ್ಧಿ ಆಗಿಲ್ಲ. ಅದೇ ಒಂದು ರೀಸನ್, ಮೇನ್ ರೀಸನ್ ಅಂದ್ರೆ ಅದೇ. ಅಂದ್ರೆ ಈಗ ಇವರೆಲ್ಲ ಹೇಳ್ತಾ ಇದ್ರಲ್ಲ, ನಾವು ಅಭಿವೃದ್ಧಿ ಕಾರ್ಕಳ ಅಭಿವೃದ್ಧಿ, ಅದೆಲ್ಲ ಏನು ಅಲ್ವಾ ಅದು ಹಾಗಾದ್ರೆ ಅಂತ? ಅಭಿವೃದ್ಧಿ ಅಂದ್ರೆ ಎಲ್ಲ ಜನರನ್ನು ಒಂದೇ ಬೆಳೆಸ್ಬೇಕು. ಜನರನ್ನು ಬೆಳೆಸೋದು ಅಂದ್ರೆ ದುಡ್ಡು ಕೊಟ್ಟು ಬೆಳೆಸೋದಲ್ಲ. ಅವರನ್ನು ಮಾನಸಿಕವಾಗಿ ಎಲ್ಲೋ ನಾವು ತುಂಬಾ ಕೇಸ್ ಕೇಳ್ತಾ ಇದೀವಿ. ಜನರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂತ ಇದ್ದಾರೆ, ಪೇರೆಂಟ್ಸ್ ಸಫರ್ ಆಗ್ತಾ ಇದ್ದಾರೆ, ಸ್ಟ್ರೆಸ್ ಇದೆ, ತುಂಬಾ ಕಡೆ ಇದೆ. ಈ ತರ ಸಿಚುವೇಶನ್ ಇದೆ. ಅವ್ರು ಮಾನಸಿಕವಾಗಿ ಧೈರ್ಯವಂತರಾಗಬೇಕು, ಸಬಲರಾಗಬೇಕು. ಅದೇ ತರ ಆರ್ಥಿಕವಾಗಿ ಬೆಳಿಬೇಕು. ಅವ್ರಿಗೆ ಏನು ಮೂಲಭೂತ ಅವಶ್ಯಕತೆ ಇದೆಯೋ ಅದನ್ನು ಅವರು ಫಸ್ಟ್ ನಿವಾರಿಸಬೇಕು. ಮಮತಾ ಹೆಗ್ಡೆ ಸುಶಿಕ್ಷಿತರು, ದೇಶ ಸುತ್ತಾಡಿದವರು, ಸಮಸ್ಯೆಗಳನ್ನು ಅರ್ಥಕೊಂಡವರು, ಸತ್ಯವಾನ್ ಸಾವಿತ್ರಿ ಸಂಸ್ಥೆಯ ಮೂಲಕ ಸಮಾಜ ಸೇವೆಯನ್ನು ನಡೆಸ್ತಾ ಇರುವರು, ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ಅನುಭವವನ್ನು ಹೊಂದಿರುವರು.
ಇದೆಲ್ಲ ಕ್ವಾಲಿಫಿಕೇಷನ್ಗಳನ್ನು ಇಟ್ಟುಕೊಂಡು ಮಮತಾ ಹೆಗ್ಡೆ ಅವರು ಕಾರ್ಕಳದಲ್ಲಿ ಸ್ಪರ್ಧೆಗೆ ಖಡಾಖಂಡಿತವಾಗಿ ಹೌದು ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ. ಹೌದು ಯಾವುದೇ ಅಡೆತಡೆಗಳು ಬಂದರೂ ರೆಡಿ ಆಗಿದ್ದೀನಿ. ರೆಡಿಯಾಗಿದ್ದೀರಿ, ಖಂಡಿತ ರೆಡಿಯಾಗಿದ್ದೀರಿ. ಓಕೆ, ನಿಮ್ಮ ಈ ಬಾರಿಯ ಚುನಾವಣೆ ನಿಮಗೆ ಅದೃಷ್ಟವನ್ನು ತರಲಿ, ನಿಮ್ಮ ಕನಸುಗಳನ್ನು ಸಾಗಲಿ, ಕಾರ್ಕಳದ ಜನತೆಗೆ ನಿಮ್ಮಿಂದ ಒಳ್ಳೆಯ ಸೇವೆಗಳು ಸಿಗಲಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಮತ್ತೊಮ್ಮೆ ಕಾರ್ಯಕ್ರಮ ಬಂದಿದ್ದಕ್ಕೆ ನಿಮಗೆ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀವಿ. ಒಂದಷ್ಟು ನಿಮ್ಮ ಹೊಸ ಯೋಜನೆಗಳೇನೋ ಒಂದು ರೌಂಡ್ ನಿಮ್ಮದು ಏನು ಕ್ಯಾಂಪೇನ್ ಸ್ಟಾರ್ಟ್ ಆದಮೇಲೆ ಮತ್ತೊಮ್ಮೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ಚುನಾವಣಾ ಕುರುಕ್ಷೇತ್ರ 2023 ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳು ಅವಕಾಶ ಕೊಟ್ಟರೆ ಖಂಡಿತ ಸ್ಪರ್ಧೆ ಮಾಡ್ತೇನೆ ಆ ಪಕ್ಷದಲ್ಲಿ, ಇಲ್ಲ ಅಂದರೆ ಪಕ್ಷೇತರಳಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ನನ್ನ ಕನಸುಗಳೇನಿದೆ, ನಾನು ಸ್ಪರ್ಧೆ ಮಾಡೋದಕ್ಕೆ ನನ್ನ ಗುರಿ ಏನು, ಇವೆಲ್ಲವನ್ನು ಕೂಡ ವಿವರವಾಗಿ ಹೇಳಿದ್ದಾರೆ ಡಾಕ್ಟರ್ ಮಮತಾ ಹೆಗ್ಡೆ. ಅವರಿಗೆ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.